ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವಾಗಿರುವ ವಿದ್ಯಾಮಾತಾ ಅಕಾಡೆಮಿ, ಜೆಸಿಐ ಪುತ್ತೂರು, ಲಯನ್ಸ್ ಕ್ಲಬ್ ಪುತ್ತೂರ್ದ ಮತ್ತು ಇದರ ಜಂಟಿ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮತ್ತು ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಕೊಂಬಿಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದಿದೆ. ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ 1 ನಿಮಿಷದ ಗೌರವ ನಮನ ಮೌನ ಪ್ರಾರ್ಥನೆಯನ್ನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದ್ವಾರಕಾ ಕನ್ಸ್ಟ್ರಕ್ಷನ್ ಆಡಳಿತ ನಿರ್ದೇಶಕರಾದ ಗೋಪಾಲಕೃಷ್ಣ ಭಟ್ ಇವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ ಕಾವು ಹೇಮನಾಥ್ ಶೆಟ್ಟಿ, ಜೆಸಿಐನ ಪೂರ್ವ ಅಧ್ಯಕ್ಷರಾದ ವಿಶ್ವಪ್ರಸಾದ್ ಸೇಡಿಯಾಪು, ಜೆಸಿಐ ಪುತ್ತೂರಿನ ಅಧ್ಯಕ್ಷರಾದ ಮೋಹನ್ ಕೆ, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ವೇದಾವತಿ ರಾಜೇಶ್ ಇವರು, ನಿವೃತ್ತ ಯೋಧರಾದ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು, ವೆಟರ್ನ್ ಸತ್ಯನಾರಾಯಣ ಭಟ್, ತಂಗಚಂದ್ ಧರ್ಮಸ್ಥಳ, ಹೆರಾಲ್ಡ್ ಸೇಕ್ವೆರಾ ಮತ್ತು ವಾಲ್ಟರ್ ಸೇಕ್ವೆರಾ ಇವರನ್ನ ಸನ್ಮಾನಿಸಿದರು. ಹೆರಾಲ್ಡ್ ಸೇಕ್ವೆರಾ ಮತ್ತು ವಾಲ್ಟರ್ ಸೇಕ್ವೆರಾ ಅಣ್ಣ ತಮ್ಮಂದಿರಾಗಿದ್ದು, ಇವರಿಬ್ಬರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿದ್ದು, ಇವರ ಜೊತೆಗೆ ಇವರ ತಾಯಿಯನ್ನು ಸನ್ಮಾನಿಸಲಾಯಿತು. ಈ ಕಾರ್ಗಿಲ್ ವಿಜಯ ದಿವಸ ಇದನ್ನು ನಾವು ಯಾಕೆ ಬೇಕಾಗಿ ಆಚರಿಸಬೇಕು ಅಂತೇಳಿ, ಒಂದು ನಮ್ಮ ದೇಶಕ್ಕಾಗಿ ದುಡಿದ ಮತ್ತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರಿಗೆ ಒಂದು ಗೌರವ ಸೂಚನೆ. ಅದರೊಂದಿಗೆ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರಿಂದ ಮುಂದಿನ ಅಂದರೆ ಯುವ ಜನರಿಗೆ ಇದರ ಬಗ್ಗೆ ಪ್ರೇರಣೆ ನೀಡುವುದು. ಈಗ ನಮ್ಮ ಭಾಗೇಶ್ ರೈ ಅವರು ಅವರ ವಿದ್ಯಾಮಾತಾ ಅಕಾಡೆಮಿ ಮೂಲಕ ಅದು ಸಹ ಉಚಿತವಾಗಿ ಈ ಅಗ್ನಿವೀರಿಗೆ ಸೇರುವವರಿಗೆ ತರಬೇತಿಯನ್ನು ನೀಡುವುದು ಮತ್ತು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಸಮಾಜದಲ್ಲಿ ಈ ದೇಶದ ಸೈನಿಕರ ಬಗ್ಗೆ ಗೌರವ ಮತ್ತು ತಾನು ಸಹ ಇಂಥ ಒಂದು ಯೋಧನಾಗಬೇಕು, ದೇಶಕ್ಕಾಗಿ ದುಡಿಬೇಕು ಅಂತ ಹೇಳುವ ಒಂದು ಮನೋಭಾವ ಬರಲಿಕ್ಕೆ ಇಂಥ ಕಾರ್ಯಕ್ರಮಗಳು ನಡಿಬೇಕು.
ಇದರಿಂದ ದೇಶಕ್ಕೆ ಮುಂದೆ ಒಂದು ಉತ್ತಮ ಪ್ರಜೆಗಳಾಗಿಯೂ ಅವರು ರೂಪಿತರಾಗ್ತಾರೆ. ಇದೆಲ್ಲ ಕಾರಣದಿಂದ ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ನಡೀಲಿ, ಎಲ್ಲರಿಗೂ ಇದರಿಂದ ಶುಭವಾಗಲಿ ಎಂದು ನನ್ನ ಮಾತನ್ನು ಮುಗಿಸ್ತೇನೆ. ವಿದ್ಯಾಮಾತಾ ಅಕಾಡೆಮಿ ವತಿಯಿಂದ ಇವತ್ತು ಕಾರ್ಗಿಲ್ ವಿಜಯ ದಿವಸ ಮತ್ತು ನಿವೃತ್ತ ಯೋಧರಿಗೆ ಸನ್ಮಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹಳ ಉತ್ತಮವಾದ ಕಾರ್ಯಕ್ರಮ ಇದೆ. ಒಂದು ಕಡೆ ಯೋಧರಿದ್ದಾರೆ, ಇನ್ನೊಂದು ಕಡೆ ಯೋಧರಾಗುವಂಥವರಿದ್ದಾರೆ. ಇಬ್ಬರು ಕೂಡ ಒಂದು ಸಮ್ಮಿಲನ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬಹಳಷ್ಟು ಜನರು ನಮ್ಮಲ್ಲಿ ಯುವಕರು ಯುವತಿಯರೆಲ್ಲ, ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಭಾಗದ ಯುವಕ ಯುವತಿಯರಿಗೆ ಒಂದಿಷ್ಟು ಜನ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ಒಂದಿಷ್ಟು ಜನ ಆರ್ಮಿಯಲ್ಲಿ ಇರಬೇಕು, ಒಂದಿಷ್ಟು ಜನ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿ ಇರಬೇಕೆಂಬ ನಿಟ್ಟಿನಲ್ಲಿ ವಿದ್ಯಾಮಾತಾ ಅಕಾಡೆಮಿ ಬಹಳಷ್ಟು ಕೆಲ ವರ್ಷಗಳಿಂದ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದು ಕ್ಲಾಸ್ ರೂಮ್ ತರಬೇತಿ ಜೊತೆಗೆ ವಿದ್ಯಾರ್ಥಿಗಳಿಗೆ ದೈಹಿಕ ತರಬೇತಿಯನ್ನು ಕೂಡ, ಮೈದಾನ ತರಬೇತಿಯನ್ನು ಕೂಡ ಹಮ್ಮಿಕೊಳ್ಳುವಂತಹ ಒಂದು ಸಂಸ್ಥೆ ಅಂತ ಇದ್ರೆ ಅದು ವಿದ್ಯಾಮಾತಾ ಅಕಾಡೆಮಿ ಅಂತ ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ನೀವೆಲ್ಲ ಏನು ತರಬೇತಿಯನ್ನು ಪಡ್ಕೊಳ್ತಾ ಇದ್ದೀರಾ, ನಾವು ತರಬೇತಿಯನ್ನು ಪಡ್ಕೊಳ್ಳೋ ಜೊತೆಗೆ ಸರಿಯಾದ ತರಬೇತಿಯನ್ನು ಕೊಡ್ತಾರೋ ಅದರ ಹೆಚ್ಚಾಗಿ ನಾವು ಈ ಕ್ರೀಡಾಂಗಣವನ್ನು ಬಳಸ್ಕೊಳ್ಬೇಕಾಗಿದೆ. ಸರ್ಕಾರ ಮಟ್ಟ ತಾಲೂಕು ಕ್ರೀಡಾಂಗಣ ಇದೆ. ನಾವೆಲ್ಲರೂ ಕೂಡ ನಮ್ಮ ಫ್ರೀ ಟೈಮಲ್ಲಿ ದಯವಿಟ್ಟು ಗ್ರೌಂಡಿಗೆ ಬನ್ನಿ, ಒಂದಿಷ್ಟು ತರಬೇತಿಗಳನ್ನು ಮಾಡಿ. ನಮ್ಮಲ್ಲಿ ಜಿಮ್ ಇದೆ, ನಿಮಗೋಸ್ಕರ ನಾವು ಉಚಿತವಾಗಿ ಬೇಕಾದ್ರೆ ಜಿಮ್ ಅನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ಹೆಚ್ಚು ನಾವು ಸೇನೆಗೆ ಹೋಗ್ಬೇಕಾದ್ರೆ, ಯಾವುದೇ ಸೇನೆಗೆ ಹೋಗ್ಬೇಕಾದ್ರೆ ನಾವು ಫಿಸಿಕಲ್ ಆಗಿ ಒಂದಿಷ್ಟು ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕ್ರೀಡಾಂಗಣ ಏನು ಮೈದಾನ ಏನಿದೆ ಆ ಮೈದಾನ ತರಬೇತಿಯನ್ನು ನಮ್ಮ ಗ್ರೌಂಡ್ ಅಲ್ಲಿ ಪಡ್ಕೊಳ್ಳಿ. ಎಲ್ಲರೂ ಕೂಡ ಉನ್ನತ ಹುದ್ದೆಯನ್ನು ಅಲಂಕರಿಸುವುದಾಗಲಿ ಅಂತ ನಾನು ಈ ಮೂಲಕ ಶುಭ ಹಾರೈಸ್ತೇನೆ. ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ತುಂಬ ಖುಷಿ ಆಗ್ತಿದೆ. ನಾವು ಮನೆಯಲ್ಲಿ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ತನಕ ಆರಾಮದಲ್ಲಿ ನಿದ್ದೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅಲ್ಲಿ ಗಡಿಯಲ್ಲಿ ಯಾರೋ ನಮ್ಮನ್ನು ಕಾಯ್ತಿದ್ದಾರೆ, ಅದಕ್ಕೋಸ್ಕರ ಅದು ಸಾಧ್ಯವಾಗ್ತಿದೆ. ಅಂಥ ಒಂದು ವೀರ ಸೈನಿಕರಿಗೆ ಒಂದು ಗೌರವಾರ್ಪಣೆ ಮಾಡುವುದರ ಮೂಲಕ ನಾವು ನಮ್ಮಿಂದ ಕಿಂಚಿತ್ತಾದರೂ ಅವರ ಸಹಾಯಕ ಪ್ರತಿಫಲದ ರೂಪದಲ್ಲಿ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಗೌರವ ಮಾತ್ರ. ಆ ಗೌರವವನ್ನು ಕೊಡುವುದರ ಮೂಲಕ ಇವತ್ತು ವಿದ್ಯಾಮಾತಾ ಅಕಾಡೆಮಿಯವರು ಅವರಿಗೆ ಅವರ ಸೇವೆಗೆ ಒಂದು ಮೆಚ್ಚುಗೆಯನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ಈ ಪ್ರಯತ್ನಕ್ಕೊಂದು ನನ್ನ ವಿಶೇಷ ಧನ್ಯವಾದಗಳು. ಅದೇ ಥರ ಮುಂದಿನ ದಿನಗಳಲ್ಲಿ ಯಾರು ಸೈನಿಕರಾಗಲಿಕ್ಕೆ ಉತ್ಸುಕರಾಗಿದ್ದೀರಿ ಅವರಿಗೆ ಒಂದು ಉಚಿತವಾಗಿ ತರಬೇತಿಯನ್ನು ನೀಡುವುದರ ಮೂಲಕ, ಈಗ ಸ್ವಾಮಿ ವಿವೇಕಾನಂದರು ಏನು ಹೇಳಿದರೆ ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ. ಅದ ಕಾರಣ ನಿಮ್ಮ ಗುರಿ ಆಲ್ರೆಡಿ ನೀವು ಫಿಕ್ಸ್ ಮಾಡಿದ್ದೀರಿ ಆಗೋದು ಅಂತ. ನಿಮ್ಮ ಏಜ್ ಎಲ್ಲಿ ತನಕ ಅದಕ್ಕೆ ಕ್ವಾಲಿಫಿಕೇಶನ್ಗೆ ಬರ್ತದೆ ಅಲ್ಲಿ ತನಕ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇರಿ. ನಿಮ್ಮ ಯೋಗ ಒಳ್ಳೆದಿದೆ, ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ವ್ಯವಸ್ಥೆಗಳಿದೆ, ಸಕಲ ಕ್ರೀಡಾಂಗಣ ಇದೆ, ಈಗಾಗಲೇ ಅವರು ಹೇಳಿದ್ರು ಜಿಮ್ ಕೂಡ ಇದೆ. ನಿಮ್ಮ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಿ ಪ್ರಯತ್ನ ಪಡಿ. ಮುಂದಿನ ದಿನಗಳಲ್ಲಿ ನೀವು ಸೈನಿಕರಾಗಿ ಇದೇ ಥರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ಅಂತ ಶುಭ ಹಾರೈಸ್ತಾ ಎಲ್ಲರಿಗೂ ವಂದನೆಗಳು. 1999ರಲ್ಲಿ ಯುದ್ಧ ಕಾರ್ಗಿಲ್ನ ದ್ರಾಸ್ ಪ್ರದೇಶದಲ್ಲಿ ಪಾಕಿಸ್ತಾನದ ಕಠೋರಿಗಳು ನಮ್ಮ ದೇಶವನ್ನು ಆಕ್ರಮಿಸಿಕೊಂಡಂತಹ ಆ ಸಂದರ್ಭದಲ್ಲಿ ನಮ್ಮ ದೇಶದ ಯೋಧರು ಅವರ ಧೈರ್ಯ, ಅವರ ಆ ಶೌರ್ಯವನ್ನ ನಾವು ಮೆಚ್ಚಲೇಬೇಕು. ಅವರಿಗೆ ಎಷ್ಟು ಸಲ ಹೊಡೆದರೂ ಕೂಡ ನಾವು ಸಾಕಾಗ್ಲಿಕ್ಕಿಲ್ಲ. ಅಂತಹ ಆ ಸಂದರ್ಭದಲ್ಲಿ ಎದೆಗುಂದದೆ ಅವರ ಜೊತೆ ಹೋರಾಡಿ ಮತ್ತೆ ಆ ಪ್ರದೇಶವನ್ನ ಆಕ್ರಮಿಸಿಕೊಳ್ಳುವುದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆಯನ್ನು ನೀವೆಲ್ಲರೂ ಕೂಡ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಭಾಗ್ಯಶ್ರೀ ಒಂದು ವಿಶೇಷವಾದ ಈ ರಾಜ್ಯದಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಯುವಕ. ಆ ನಿಟ್ಟಿನಲ್ಲಿ ಇವತ್ತು ಪುತ್ತೂರಿಗೆ ನಾನು ಅನೇಕ ಬಾರಿ ಹೇಳಲಿಕ್ಕೆ ಪುತ್ತೂರಿಗೆ ನಾವೆಲ್ಲ ಏನಾದರೂ ಒಂದು ಕೊಡುಗೆ, ನಾವಿಲ್ಲಿದ್ದವರು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ಯಾವುದೇ ಕ್ಷೇತ್ರದಲ್ಲಾದರೂ ಆಗ್ಬೋದು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಜೀವನ ಅಂತ ಹೇಳಿದರೆ
ನಾವು ಹುಟ್ಟಿ ಸಾಯುವ ತನಕ ಏನಾದರೂ ಒಂದು ಮಾಡದಿದ್ದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದಿಲ್ಲ. ಯಾವುದೇ ಕ್ಷೇತ್ರ ಆಗ್ಬೋದು, ಒಂದು ಸಾಧನೆಯನ್ನು ಮಾಡಿ ನಾವು ಸಾಯುವಾಗ, ಉಸಿರು ನಿಲ್ಲುವಾಗ, ಹುಟ್ಟುವಾಗ ಉಸಿರಿರುತ್ತದೆ, ಕೊನೆಗೆ ಹೆಸರಿರ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಹೆಸರಿರಬೇಕು ಅಂದಿದ್ರೆ ಏನಾದರೂ ಈ ಸಮಾಜದಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನಾವು ದಿನನಿತ್ಯ ಚಿಂತನೆ, ಆಲೋಚನೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ಅದರದ್ದೇ ಆದ ಕ್ಷೇತ್ರಗಳಲ್ಲಿ ನಾವು ಸಾಧನೆಗಳನ್ನು ಮಾಡ್ತಾ ಹೋಗ್ತೇವೆ. ಇವತ್ತು ನಾವು ಗುರುತಿಸಲ್ಪಟ್ಟಂಥವರು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ದೇಶ ಮುಖ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಪ್ರಾಣ ಮತ್ತೆ ಅಂತ ಹೇಳುವಂಥದ್ದನ್ನು ಇಟ್ಟುಕೊಂಡು ಈ ದೇಶದ ಕೋಟ್ಯಾಂತರ ಮಂದಿಯನ್ನು ಒಂದು ರೀತಿಯಲ್ಲಿ ಅವರಿಗೆ ರಕ್ಷಣೆ ಸಿಗಬೇಕು ಅಂತಿದ್ರೆ ಸೈನಿಕರು ಅಲ್ಲಿ ಬಲಿಷ್ಠರಾಗಿ ಇರಬೇಕಾಗ್ತದೆ. ಅದು ಯಾವುದೇ ರೀತಿಯಲ್ಲಾದರೂ ಅವರು ಹೋಗುವಾಗಲೇ ಒಂದು ತೀರ್ಮಾನ ಇರ್ತದೆ, ನಾನು ಪುನಃ ಬದುಕಿ ಬರುತ್ತೇನೆ ಅಂತ ಹೇಳುವ ತೀರ್ಮಾನ ಇರೋದಿಲ್ಲ. ಅದು ಯಾಕೆ ಅಂತ ಹೇಳಿದರೆ ಅವರ ಕುಟುಂಬಕ್ಕಾಗಿ ಅಲ್ಲ, ಅವರ ಮನೆಯವರಿಗಾಗಿ ಅಲ್ಲ, ಅವರು ದೇಶಕ್ಕಾಗಿ ಅಂತ ಹೇಳುವ ತೀರ್ಮಾನದಲ್ಲಿ ಅದೆಷ್ಟೋ ಮಂದಿ ಸೈನಿಕರು ಇವತ್ತು ಆಯ್ಕೆಯಾಗಿ ಒಮ್ಮೆ ಹುಟ್ಟಿದ ನಂತರ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ದೇಶ ಸೇವೆಯ ಕೆಲಸಕ್ಕೆ ತಯಾರ್ತಾರೆ. ನಾವೆಲ್ಲ ಆಲೋಚನೆ ಮಾಡ್ತೀವಿ, ನಾವು ಏನೊಂದು ಕೆಲಸ ಮಾಡುವಾಗ ನಮ್ಮ ಪ್ರಾಣದ ಬಗ್ಗೆ ನಮಗೆ ಭಾಳ ಜಾಗ್ರತೆ ಇರ್ತದೆ. ಯಾವುದೇ ವಿಚಾರದಲ್ಲಿ ಹೋದು ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಮತ್ತೆ ಎಲ್ಲವನ್ನು ಮಾಡ್ತೇವೆ. ಆದರೆ ದೇಶ ಸೇವೆಗೆ ಹೋಗುವವರು ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ಅಂಬಿಕಾ ನಟೋಜಿ ಅವರು ಮಾಡಿದಂಥ ಒಂದು ದೊಡ್ಡ ಅದ್ಭುತ ಕಾರ್ಯದಲ್ಲಿ ದೇಶ ಸೇವೆಗಾಗಿ ಆ ದೊಡ್ಡ ಪ್ರಶಸ್ತಿಗಳನ್ನು ಪಡೆದುಕೊಂಡವರ ಮಾತುಗಳನ್ನೆಲ್ಲ ಕೇಳಿದೆವು. ಅವರ ಮಾತು ಕೇಳುವಾಗ ಅವರು ಯಾವ ರೀತಿ ಕಾರ್ಯಪ್ಪ ಅಂತ ಹೇಳುವಂಥವರು ಹೇಳುವಾಗ ನಮಗೆ ಅವರ ಇಡೀ ಶರೀರವನ್ನು ಛಿದ್ರವಾದರೂ ಸಹ ದೇಶ ಸೇವೆ ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಾಣವನ್ನೇ ಅಡವಿಟ್ಟು ಮಾಡಿ, ಅದೇ ರೀತಿ ನಮ್ಮಲ್ಲಿ ಸಹ ವೇದಿಕೆಯಲ್ಲಿರುವಂಥ ಇವತ್ತು ಸನ್ಮಾನಗೊಂಡಂಥ ಸೈನಿಕರು ಅದೇ ರೀತಿಯ ಸಾಧನೆಗಳನ್ನು ಮಾಡಿದರು ಇರ್ಬೋದು. ಅದೇನೇ ಇದ್ದರೂ ಸಹ ಒಟ್ಟು ಸೇನೆಗೆ ಹೋಗುವಾಗ ಪ್ರಾಣದ ಬಗ್ಗೆ ನಾವು ಯಾರೂ ಆಲೋಚನೆ ಮಾಡೋದಿಲ್ಲ. ಬದುಕಿ ಬಂದರೆ ಅದು ವಿಶೇಷ ಅಂತ ದೇಶದ ಸೈನಿಕರನ್ನು ನಾವು ಇವತ್ತು ಗೌರವಿಸುವಂಥ ಕೆಲಸ ಈ ಸಂಸ್ಥೆಯ ಮೂಲಕ ಆಗಿದೆ. ಅಗ್ನಿಪಥ್ ಯೋಜನೆ ಕೇಂದ್ರ ಸರ್ಕಾರ ತಂದಾಗ ರಾಷ್ಟ್ರ ಮಟ್ಟದಲ್ಲಿ ಅದರ ಸರಿಯಾದ ಮಾಹಿತಿಗಳಿಲ್ಲದೆ, ಜನರು ಅದರ ಬಗ್ಗೆ ತಿಳುವಳಿಕೆ ಸರಿಯಾದ ಇಲ್ಲದೆ ತಪ್ಪು ತಿಳ್ಕೊಂಡಿದ್ರು, ಪ್ರತಿರೋಧ ಇತ್ತು. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಭಾಗ್ಯಶ್ರೀಯವರು ಅದನ್ನು ಮಾಡುವಂತ ಹೇಳುವಾಗ ನಾನು ಪೂರ್ಣ ಪ್ರಮಾಣದಿಂದ ಅವರಿಗೆ ಸಹಕಾರ ಕೊಟ್ಟೆ ಮತ್ತು ಅದರ ಪ್ರತೀಕವಾಗಿ ಆ ದಿವಸ 470 ಅಭ್ಯರ್ಥಿಗಳು ಭಾಗವಹಿಸಿದರು. ಬಹಳ ಕಡಿಮೆ ಸಮಯ, ಅತಿ ಹೆಚ್ಚು ಸಂಖ್ಯೆ. ನಾವು ಎಷ್ಟು ನಿರೀಕ್ಷಿತ ಒಂದು 35ರಿಂದ 50 ಇದ್ರು ಧಾರಣ ಸಾಕಾದಿತ್ತು, ಬರೆಯೋದು ಉಳಿದಿತ್ತು ಅಂತ ಲೆಕ್ಕ ಹಾಕಿದ್ದು. ಹಾಗೆ ಆಗ್ತಿತ್ತು. ಅದು ಬೆಳಿಗ್ಗೆ 9 ಗಂಟೆಯಿಂದಿದ್ದದ್ದು ಮಧ್ಯಾಹ್ನ 2 ಗಂಟೆ ಆದ್ರೂ ಕೂಡ ಒಬ್ಬ ಕದಲದೆ ಅಷ್ಟು ಒಂದು ನಿಷ್ಠೆಯಿಂದ ಅದನ್ನು ಆಲಿಸಿದ್ದಾರೆ, ಆ ವರ್ಕ್ಶಾಪ್ ಅನ್ನು ಅನುಭವಿಸಿದ್ದಾರೆ. ಆ ದಿವಸ ನಮ್ಮ ಏರ್ ವೈಸ್ ಮಾರ್ಷಲ್ ರಿಟೈರ್ಡ್ ರಮೇಶ್ ಕಾರ್ಣಿಕ್ ಅವರು ಬಂದಿದ್ರು. ಹೀಗೆ ಬಂದು ಮಕ್ಕಳಿಗೆ ಅದರಲ್ಲಿ ಸೂಕ್ತ ಕಡಿಮೆ ಸಮಯದಲ್ಲಿ ಒಳ್ಳೆ ಮಾರ್ಗದರ್ಶನ ನೀಡಿದ್ರು. ಇಂತಹ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ನಾವು ಬಂದಿದ್ದೇವೆ. ಈಗ ಇನ್ನು ಮುಂದಿನ ಕರ್ತವ್ಯ ಮಾಡುವಂತ ಜವಾಬ್ದಾರಿ ಹೊತ್ತಂತ ಯುವಕರನ್ನು, ಯುವತಿಯರನ್ನು ದೇಶದ ವಿವಿಧ ಇಲಾಖೆಗಳಿಗೆ ನೀವು ಸೈನ್ಯದಲ್ಲಿ ಆ ಒಂದು ವೇಳೆ ಆಗ್ಬೇಕು ಅಂತ ಗುರಿ ನಿಮ್ಮಲ್ಲಿ ಬೇಕೇ ಬೇಕು, ತಲುಪಿ. ಆದ್ರೆ ಒಂದು ವೇಳೆ ಅದರಲ್ಲಿ ಆಗ್ಲಿಲ್ಲ ಅಂತಾರೆ ಯಾರು ಇದರಿಂದಾಗಿ ವಿಮುಖರಾಗಬೇಕು. ಅಂದ್ರೆ ನಿಮಗೆ ಬೇರೆ ಇನ್ನೊಂದು ಪೋಸ್ಟ್ ರೆಡಿ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಪ್ರಯತ್ನವನ್ನು ಮರಳಿ ಮಾಡುತ್ತಾ ಇದೆ. ಇವತ್ತಲ್ಲ ನಾಳೆ ಗುರಿ ತಲುಪುತ್ತೆ. ಫಲದ ಚಿಂತೆ ನೀವು ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ಯಾವುದೇ ಕ್ಷೇತ್ರದಲ್ಲಿ ದುಡಿರಿ, ಪ್ರಾಮಾಣಿಕವಾಗಿ ದುಡಿರಿ, ಆತ್ಮನಿರ್ಭರವಾಗಿರ್ಬೇಕು, ಧೈರ್ಯ ಸಾಹಸ ಸರ್ವ ಸಂಪನ್ನರಾಗಿದ್ದುಕೊಂಡು ಈ ದೇಶದ ಸಂರಕ್ಷಣೆ ಮತ್ತು ಮುಂದಿನ ಉತ್ತಮ ಒಂದು ಉಜ್ವಲ ಭಾರತವನ್ನು ನಿರ್ಮಿಸುವಂತ ಕೆಲಸ ನಿಮ್ಮಿಂದ ಆಗಲಿ. ಯೋಧರಿಗೆ ಸನ್ಮಾನ ಕಾರ್ಯಕ್ರಮ. ಆ ಸನ್ಮಾನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸೇನೆಗೆ ಸೇರುವಂತಹ ಉತ್ಸಾಹಿ ಯುವಕರ ಸಮ್ಮುಖದಲ್ಲಿ ಒಂದು ಅವಿನಾಭಾವ ಸಂಬಂಧ ಇರುವಂತಹ ಕಾರ್ಯಕ್ರಮ ಇದು. ವಿದ್ಯಾಮಾತದ ನಿರ್ದೇಶಕರಾದ ಅಧ್ಯಕ್ಷರಾದ ಭಾಗ್ಯಶ್ರೀಯವರು ಇಂಥ ಕಾರ್ಯಕ್ರಮವನ್ನು ಪುತ್ತೂರಿನಂಥ ಊರಿಗೆ ತಗೊಂಡು ಬಂದಿದ್ದಾರೆ. ಹಲವಾರು ಉತ್ತರ ಭಾರತದಲ್ಲಿ ಸೇನೆಗೆ ಸೇರುವಂತಹ ಹಲವಾರು ಅವಕಾಶಗಳು, ಹಾಗೆ ಉತ್ಸಾಹಿ
ಯುವಕರ ಇರುವಂಥ ಸಂದರ್ಭದಲ್ಲಿ ದಕ್ಷಿಣದಲ್ಲಿ ನಮ್ಮ ಪುತ್ತೂರಿನಂತಹ ದಕ್ಷಿಣ ಕನ್ನಡ, ಉಡುಪಿಯಂತಹ ಜಿಲ್ಲೆಗಳಲ್ಲಿ ಸೇನೆಗೆ ಸೇರಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಈ ಏನು ದೈಹಿಕ ತರಬೇತಿ ಹಾಗೆ ಏನು ಇದಕ್ಕೆ ಬೇಕಂದ ಪೂರಕವಾದ ಎಲ್ಲ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ಇವಾಗಿನ ಈ ಸರ್ಕಾರದ ಯೋಜನೆ ಏನಿದೆ ಅಗ್ನಿಪಥ್ ಹೇಳುವಂಥದ್ದು, ಇದರಲ್ಲಿ ಸೇನೆಗೆ ಸೇರಲಿಕ್ಕೆ ಸೇನೆ ದೇಶಸೇವೆ ಮಾಡಲಿಕ್ಕೆ ಇರುವಂತಹ ಅವಕಾಶದಲ್ಲಿ ನೀವೆಲ್ಲ ಬಹುಶಃ 75 ಮಕ್ಕಳಿದ್ದೀರಿ, 75-80 ಮಕ್ಕಳಿದ್ದೀರಿ. ಎಲ್ಲರ ನಿಮ್ಮ ಏನು ಕನಸಿದೆ, ಸೇನೆಗೆ ಸೇರುವಂತಹ ನಿಮ್ಮ ಕನಸೇನಿದೆ ಅದೆಲ್ಲ ಸಾಕಾರವಾಗಲಿ. ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರ ನಿಮಗೆಲ್ಲ ನಿಮ್ಮ ಕನಸನ್ನು ನನಸು ಮಾಡುವಂತಹ ಯೋಗ ಭಾಗ್ಯವನ್ನು ಕರುಣಿಸಲಿ. ಅದೇ ರೀತಿ ಇವತ್ತು ನಾವು ಸನ್ಮಾನ ಮಾಡಿದಂತಹ ನಿವೃತ್ತ ಯೋಧರೇನಿದ್ದಾರೆ, ಅವರು ದೇಶ ಸೇವೆಯನ್ನು ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಮಾಡಿದಂಥವರು, ಅವರೆಲ್ಲರಿಗೆ, ಅವರ ಕುಟುಂಬಕ್ಕೆ, ಅವರ ಎಲ್ಲ ಬಳಗಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ದೇವರು ನೀಡಲಿ. ಈ ಸಂದರ್ಭದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಮೇಲ್ವಿಚಾರಕರಾದ ಶ್ರೀಕಾಂತ್ ಬಿರಾವು, ಶಸ್ತ್ರಾಸ್ತ್ರ ಪಡೆಗಳ ಮೈದಾನ ತರಬೇತಿಯ ತರಬೇತುದಾರರಾದ ವಿಜೇಶ್, ವಿದ್ಯಾಮಾತಾ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡೆದು ಎಸ್ಎಸ್ಸಿಜಿಡಿ ಹುದ್ದೆಯ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಲಹರಿ, ಲಯನ್ಸ್ ಕ್ಲಬ್ನ ಲಿಯೋ ಮಸ್ಕರೇನಸ್, ಲಯನ್ಸ್ ಕ್ಲಬ್ನ ಪೂರ್ವ ಅಧ್ಯಕ್ಷರಾದ ರವೀಂದ್ರ ಪೈ, ಲಯನ್ ವತ್ಸಲ ಪದ್ಮರಾಜ್ ಶೆಟ್ಟಿ, ಲಯನ್ಸ್ ಲಿಯೋ ಕ್ಲಬ್ನ ಅಧ್ಯಕ್ಷರಾದ ಲಾನ್ಸನ್ ಇವರನ್ನ ವಿದ್ಯಾಮಾತಾ ಅಕಾಡೆಮಿಯ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರನ್ನ ವಿದ್ಯಾಮಾತಾ ಅಕಾಡೆಮಿಯ ಆಡಳಿತ ನಿರ್ದೇಶಕರಾದ ಭಾಗ್ಯೇಶ್ ರೈ ಇವರು ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಜೆಸಿಐ ಪೂರ್ವ ಅಧ್ಯಕ್ಷರಾದ ಶಶಿರಾಜ್ ರೈ, ಲಯನ್ಸ್ ಕ್ಲಬ್ನ ರವಿಪ್ರಸಾದ್ ಶೆಟ್ಟಿ, ಕೇಶವ ಭಂಡಾರಿ ಬೆದ್ರಾಳ, ಭಾಸ್ಕರ್ ಸುವರ್ಣ, ಅಬ್ಬುಬುಕ್ಕರ್ ಮುಲ್ಲಾರ್, ಸುಮಿತ್ರಾ, ರಜನಿ ಶೆಟ್ಟಿ, ಮೊಹಮ್ಮದ್ ಹನೀಫ್, ಜೆಸಿಐನ ಪ್ರಿಯಲತಾ ಡಿ ಸಿಲ್ವಾ ಉಪಸ್ಥಿತರಿದ್ದರು. ವಿದ್ಯಾಮಾತಾ ಅಕಾಡೆಮಿಯ ಶಸ್ತ್ರಾಸ್ತ್ರ ಪಡೆಗಳ ನೇಮಕಾತಿ ತರಬೇತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.